ಸಂಪೂರ್ಣ ಹದಗೆಟ್ಟಿರುವ ಹೊಂಡ ಗುಂಡಿಗಳಿಂದ ತುಂಬಿರುವ ಹೆದ್ದಾರಿ, ಉರಿಯದ ಬೀದಿ ದೀಪಗಳು, ಪಾದಚಾರಿಗಳಿಗೆ ದಾರಿಯ ಸಮಸ್ಯೆ ಹಾಗೂ ಸ್ಥಳೀಯ ವಾಹನಗಳಲ್ಲಿ ಸಂಸ್ಥೆಯ ಹೆಸರಿನಲ್ಲಿ ನೋಂದಾಯಿಸಿರುವ ವಾಹನಗಳಿಗೆ ಟೋಲ್ ಶುಲ್ಕ ವಿಧಿಸುತ್ತಿರುವುದನ್ನು ಖಂಡಿಸಿ ರಾಷ್ಟ್ರೀಯ ಹೆದ್ದಾರಿ ಜಾಗೃತಿ ಸಮಿತಿ ವತಿಯಿಂದ ಸಾಸ್ತಾನ ಟೋಲ್ ಬಳಿ ಪ್ರತಿಭಟನೆ ನಡೆಯಿತು. ಈ ವೇಳೆ ಮಾತನಾಡಿದ ರಾಷ್ಟ್ರೀಯ ಹೆದ್ದಾರಿ ಜಾಗೃತಿ ಸಮಿತಿ ಅಧ್ಯಕ್ಷರಾದ ಶ್ಯಾಮಸುಂದರ ನಾಯರಿ, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕೋಟಾ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಕಮರ್ಷಿಯಲ್ ವಾಹನಗಳಿಗೆ ಟೋಲ್ ಸಂಗ್ರಹ ಮಾಡದಂತೆ ಸ್ಪಷ್ಟ ಸೂಚನೆಯನ್ನು ನೀಡಲಾಗಿತ್ತು. ಸ್ಥಳೀಯ ಶಾಲೆಯ ವಾಹನಗಳಿಗೆ ಸಂಸ್ಥೆಯ ಹೆಸರಿನಲ್ಲಿ ನೋಂದಾಯಿತ ವಾಹನಗಳಿಗೆ ಟೋಲ್ ವಿಧಿಸುವ ಮೂಲಕ ಪುನಃ ಸಮಸ್ಯೆಗಳನ್ನು ಮಾಡುತ್ತಿದ್ದಾರೆ. ಸ್ಥಳಕ್ಕೆ ಟೋಲ್ ಅಧಿಕಾರಿಗಳು ಬರುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ ಮೇರೆಗೆ ಟೋಲ್ ಸಿಬ್ಬಂದಿಗಳು ಆಗಮಿಸಿದ್ದು, ಹಿರಿಯ ಅಧಿಕಾರಿಗಳು ಬಾರದೆ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೋರಾಟ ಸಮಿತಿ ಏನ್ ಮನವಿ ಮಾಡ್ತೇವೆ ಅದನ್ನ ಈಗ ಧಿಕ್ಕರಿಸ್ತಾ ಇದ್ರು. ಮುಂಚೆ ನಮ್ಮ ಮಾತಿಗೆ ಬೆಲೆ ಕೊಡ್ತಾ ಇದ್ರು. ಹಿರಿಯ ನಾಗರಿಕರಿಗಂತೂ ಬಹಳ ಕಷ್ಟ. ನಮ್ಮ ಮುಂಚೆ ನಾವು ಏನೊಂದು ಮನವಿ ಮಾಡ್ಕೊಂಡಿದ್ರೆ ಅದಕ್ಕೆ ಸ್ಪಂದಿಸ್ತಾ ಇದ್ರು ಅವರು. ಇಲ್ಲ, ನೀವು ಮಾಡ್ಕೊಳ್ಳಿ ಅಂತೇಳಿ, ನಾವು ಮಾಡ್ತೇವೆ, ನಿಮ್ಗೆ ಸಹಾಯ ಮಾಡ್ತೇವೆ ಅಂತೇಳಿ. ಈಗ ಟೋಲ್ ಮಾತ್ರ ತಗೊಂತಾರೆ ಅವರು. ಆದ್ರೆ ಸಾರ್ವಜನಿಕರಿಗೆ ಯಾವ ರೀತಿಯ ಒಂದು ಅನುಕೂಲವನ್ನು ಮಾಡಿಕೊಡೋದಿಲ್ಲ ಅವರು. ಕಾನೂನು ನೋಡಿದ್ರೆ ಇದು ಎಕ್ಸ್ಪ್ರೆಸ್ ವೇ ಹೋದಾಗ ದ್ವಿಚಕ್ರ ವಾಹನಗಳಿಗೆ ಅವರಿಗೆ ಸರ್ವಿಸ್ ರಸ್ತೆ ಮಾಡಿಕೊಡ್ಬೇಕಂತ ಕಾನೂನಿದೆ. ಸರ್ವಿಸ್ ರಸ್ತೆ ಮಾಡಿಕೊಡ್ಬೇಕು. ಸರ್ವಿಸ್ ರಸ್ತೆಗೆ ಎಷ್ಟೋ ಬಾರಿ ನಾವು ಹೇಳಿದ್ದೇವೆ, ಸರ್ವಿಸ್ ರಸ್ತೆ ಮಾಡಿ. ಅವರು ಪ್ಲಾನಲ್ಲಿ ಇದೆ, ಆದರೂ ಅದ್ರನ್ನು ಮಾಡೋದಿಲ್ಲ. ನಾವು ಅಲ್ಲಿ ಕಳಿಸಿದ್ದೇವೆ, ಡೆಲ್ಲಿಗೆ ಹೋಗಿದೆ, ಡೆಲ್ಲಿಯಲ್ಲಿದೆ ಆ ಪೇಪರು, ಇನ್ನು ಆರ್ಡರ್ ಆಗಿ ಬರಬೇಕು, ನಾವು ಮಾಡ್ತೇವೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ತಾಕೀತು ಮಾಡಿದ್ದಾರೆ. ಇಷ್ಟು ತಿಂಗಳೊಳಗೆ ನೀವು ಮಾಡ್ಬೇಕಂತೇಳಿ ಜೂನಲ್ಲಿ ಮೀಟಿಂಗ್ ಮಾಡಿದಾಗ ಹೇಳಿದ್ದಾರೆ. ಅದಕ್ಕೂ ಸ್ಪಂದನೆ ಮಾಡೋದಿಲ್ಲ. ನಮ್ಮ ಜೀವಮಾನಕ್ಕೆ ಇದು ಒಂದು ದೊಡ್ಡ ಶನಿ ತಂದು ಹಾಕಿದ್ದಾರೆ ನಮ್ಮ ಸಂಸ್ಥಾನಕ್ಕೆ. ಈ ಶನಿ ನೀವು ಮನವಿ ಅಂತ ತಿಳ್ಕೊಂಡ್ಬರ್ತೀವಿ. ನಾವು ಸೋಷಿಯಲ್ ಮೀಡಿಯಾ ಅಷ್ಟೇ ನೋಡಿದ್ದೀವಿ. ಲೋಕಲಿ ತಗೊಳ್ಬಾರ್ದು ಅನ್ನೋದನ್ನ ಇದು ಮಾಡಿದ್ದಾರೆ. ಆದ್ರೆ ಪದೇ ಇವರು ನಮ್ಮನ್ನ ಇರಿಟೇಟ್ ಮಾಡೋದು ಸತ್ತಾಗ್ಲಿ ನಾವು